ಬಡ ಅನಾರೋಗ್ಯ ಪೀಡಿತ ಕುಟುಂಬಗಳಿಗೆ ನೆರವು ನೀಡುವಂತಹ ಮದಿಪು ಚಾರಿಟಬಲ್ ಟ್ರಸ್ಟ್ ಕೀನ್ಯ ಇದರ ವತಿಯಿಂದ ಹುಟ್ಟಿನಿಂದಲೇ ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತಹ ಬಾಲಕಿ ಹಾಗೂ ಪಾರ್ಶ್ವವಾಯು ಪೀಡಿತ ವೃದ್ಧ ದಂಪತಿಗಳಿಗೆ ಸಹಾಯ ನಿಧಿಯನ್ನ ಮಾರ್ಚ್ 19ರಂದು ಹಸ್ತಾಂತರ ಮಾಡಲಾಯಿತು. ಕೀನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕನಕ ಮೊಗೇರು ನಿವಾಸಿಗಳಾದ ಪ್ರಕಾಶ್ ಮತ್ತು ಅಮಿತಾ ದಂಪತಿಗಳ ಪುತ್ರಿ ಹುಟ್ಟು ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತಹ ಅಪೇಕ್ಷಾ ಹಾಗೂ ಪಾರ್ಶ್ವವಾಯು ಪೀಡಿತ ವೆಂಕಪ್ಪ ಮತ್ತು ಕಲ್ಯಾಣಿ ದಂಪತಿಗಳಿಗೆ ಸಹಾಯ ನಿಧಿಯನ್ನ ಹಸ್ತಾಂತರ ಮಾಡಲಾಯಿತು. ಮದಿಪು ಚಾರಿಟಬಲ್ ಟ್ರಸ್ಟ್ ನಿರ್ದೇಶಕರಾದ ಲಿಜಿತ್ ಕುಮಾರ್, ಸುಜಿತ್ ಕುಮಾರ್, ಮೋಹನ್ ಉಚ್ಚಿಲ್, ಲೋಲಾಕ್ಷ, ಶರತ್ ಕುಮಾರ್ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳಾದ ಶ್ರೀನಿವಾಸ್, ಜಿತೇಂದ್ರ, ಬಾಲಚಂದ್ರ, ಆನಂದ ಕಿನ್ಯ, ತಿಮ್ಮಪ್ಪ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.